ಬಂಟ ಸಂಸ್ಥಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸುರೇಂದ್ರ ಶೆಟ್ರೆ, ನಾನಿಲ್ಲಿ ನಿಮ್ಮಲ್ಲಿ ಜಾನಪದ ಸಂಸ್ಕೃತಿಯ ಅಧ್ಯಯನವನ್ನ ಮಾಡಿದ್ದೀರಿ. ನನಗೆ ಬೇಕಾಗಿರುವಂಥದ್ದು ಬಂಟ ಸಮುದಾಯ ಏನಿದೆ ಅದಕ್ಕೆ ಪ್ರತ್ಯೇಕ ಮಠ ಪರಂಪರೆ ಯಾಕೆ ಬೇಡ ಅನ್ನುವಂಥದ್ದು. ವೀರಶೈವರಿಗೆ ಮಠ ಇದೆ, ಒಕ್ಕಲಿಗರಿಗೆ ಮಠ ಇದೆ, ಬಂಟರಿಗೆ ಯಾಕೆ ಮಾಡಬಾರದು ಅನ್ನುವಂಥದ್ದು. ಸರಿ, ವೀರಶೈವ ಮಠಗಳನ್ನು ಇವತ್ತು ಸ್ಥಾಪನೆ ಮಾಡಿದ್ದಲ್ಲ, ಯಾವುದೇ ಮಠಗಳನ್ನು ಇವತ್ತು ಸ್ಥಾಪನೆ ಮಾಡಿದ್ದಲ್ಲ. ಹಿಂದೆ ಈಗ ಧಾರ್ಮಿಕವಾಗಿ ಬರುವಾಗ ನೀವು ಮಠ ಪರಂಪರೆ ಎಲ್ಲಿಂದ ಬಂತು ಅನ್ನುವುದನ್ನು ಕಲ್ಪನೆ ಮಾಡಿಕೊಂಡ್ರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಮಠ ಪರಂಪರೆ ಇದ್ದಿರಲಿಲ್ಲ. ಎಲ್ಲಿವರೆಗಂದ್ರೆ ನಾವು ಸಾಧಾರಣ ಕೃಷಿಯನ್ನು ಅವಲಂಬಿತವಾದಂತಹ, ಈಗ ನೀವು ಪರಶುರಾಮ ಸೃಷ್ಟಿ ಅಂತ ಕರ್ಕೊಂಡ್ರೆ ಪರಶುರಾಮನ ಚರಿತ್ರೆ ಬರುವುದು ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ರಾಮನ ಅವತಾರ ಆದ ಮೇಲೆ ಅವನು ಆ ಅವತಾರವನ್ನು ಬಿಟ್ಟ. ಅದರ ಮೇಲೆ ದ್ವಾಪರ ಯುಗವಾಗಿ ಈಗ ಕಲಿಯುಗದಲ್ಲಿದ್ದೇವೆ. ಆದ್ರೂ ನಾವು ಪರಶುರಾಮ ಸೃಷ್ಟಿ ಅಂತ ಇದಕ್ಕೆ ಹಾಕೊಳ್ತೇವೆ. ಕೆಲವು ಯುಗಗಳ ಹಿಂದಿನ ಮಾತದು. ನೋಡಿ, ಈ ಪರಂಪರೆಯಲ್ಲಿ ನಾವು ಬದುಕ್ತಾ ಇರುವಾಗ ಮಾತ್ರ ಮೂಲ ಅಥವಾ ನಾಗಮೂಲವನ್ನ ನಂಬಿಕೊಂಡು ಬರುವಾಗ ನಾವು ಮೂಲವನ್ನೇ ನಂಬಿ ಬದುಕಿದವರು. ಮಾತ್ರ ಮೂಲದವರಿಗೆ ಯಾವುದೇ ಒಂದೇ ಸಂಸ್ಥೆಯಲ್ಲಿ ಕೂಡುವಂತಹ ಏನು ಅವಕಾಶವೂ ಇರಲಿಲ್ಲ. ಅವಕಾಶ ಅಲ್ಲ, ಅದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಇವತ್ತು ಒಂದು ನಾಗನನ್ನ ನಂಬುವವ ನಿಮ್ಮ ನಾಗನನ್ನ ಬಂದು ನಂಬಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನೀವು ವಿಶ್ವಸುಂದರಿ ಐಶ್ವರ್ಯ ರೈ ಅವರು ಅವರ ನಾಗ ಮೂಲಕ್ಕೆ ಬಂದದ್ದನ್ನ ನಮ್ಮ ಫಿಲ್ಮ್ ಆಕ್ಟರ್ಸ್ ಅವರು ಶಿಲ್ಪಾ ಶೆಟ್ಟಿ ಅವರವರ ನಾಗಮೂಲಕ್ಕೆ ಬಂದದ್ದನ್ನ ನೀವು ಗಮನಿಸಿದ್ದೀರಿ. ಹಾಗಾಗಿ ನಾವು ನಮ್ಮ ಮೂಲ ಅನ್ನೋದನ್ನ ಪ್ರತ್ಯೇಕವಾಗಿ ನಂಬಿಕೊಂಡು ಒಂದೊಂದು ಮನೆಯಲ್ಲಿ ಇರುವವರು ಎಲ್ಲರೂ ಸ್ವತಂತ್ರರು. ಕೃಷಿಯನ್ನು ನಂಬಿದ್ದರಿಂದ ಅವರು ಬಡವರಾಗಿರಬಹುದು, ನಿಮಗೆ ಬಡವರಾಗಿ ತೋರಿರ್ಬಹುದು. ಜಾಗ ಮಾರಿ ಫ್ಲಾಟ್ ಕಟ್ಟಿದವರು ಶ್ರೀಮಂತರ ಹಾಗೆ ತೋರಿರ್ಬಹುದು. ಬಡ ಮಧ್ಯಮ ವರ್ಗದವರು ಬಂಟರಲ್ಲಿ ಇದ್ದಿರಬಹುದು, ಆ ಪ್ರಶ್ನೆ ಬೇರೆ. ಆದ್ರೂ ಇವತ್ತು ಶಿಕ್ಷಣ ಅಥವಾ ಇಂಜಿನಿಯರ್, ಡಾಕ್ಟರ್ ಇತ್ಯಾದಿಗಳಲ್ಲಿ ಎಲ್ಲಾ ರಂಗದಲ್ಲಿ ಮುಂದೆ ಹೋದವರು ಅವರೇ. ಈಗ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ತಕೊಂಡ್ರು ಕೂಡ ನಾವು ಈ ಕಡೆಗೆ ಮೋಹನ್ ಆಳ್ವಾರನ್ನ ಗುರುತಿಸಿದ್ರೆ ಅಲ್ಲಿ ಆರ್.ಎನ್. ಶೆಟ್ಟಿ ಅವರನ್ನ ಗುರುತಿಸ್ತೇವೆ. ಇಂತಹ ಬಂಟ ಶಕ್ತಿಗಳು ಇದಾವೆ. ನಾಳೆ ಇವರೆಲ್ಲರೂ ಕೂಡ ಒಂದು ಮಠದ ಒಳಗೆ ಪ್ರವೇಶಿಸಿ ಇವರೆಲ್ಲರೂ, ಈಗ ಗುತ್ತಿನವರು ಅಥವಾ ಪಟೇಲರ ಮನೆಯವರು, ಮೇಲ್ಮನೆಯವರು, ಕೆಳಮನೆಯವರು, ಬಯಲ್ಮನೆಯವರು, ಅವರು ಇವರು ಬೀಡಿನವರು ಎಲ್ಲ ಒಂದು ಮಠದೊಳಗೆ ಸೇರಿಕೊಂಡು ವಾಸ ಮಾಡುವಂಥದ್ದು ಸಾಧ್ಯ ಇಲ್ಲ. ಆಮೇಲೆ ನೋಡಿ, ಮಠ ಪರಂಪರೆ ನಾನು ಹೇಳ್ತೇನೆ. ಈಗ ನೀವು ಶೈವ ಮತ್ತು ವೈಷ್ಣವ ಅಂತ ನಮ್ಮ ಸನಾತನ ಧರ್ಮದಲ್ಲಿ ತಗೊಂಡಾಗ ಶೈವ ಉಚ್ಛ್ರಾಯ ಕಾಲಕ್ಕೆ ಹೋಯ್ತು ಶಂಕರಾಚಾರ್ಯರ ಕಾಲದಲ್ಲಿ ಅಲ್ವಾ. ಆಗ ಅವರು 4 ದಕ್ಷಿಣ ಪೀಠಗಳನ್ನು ಸ್ಥಾಪಿಸಿ ಸರಿಯಾದ ಹಿಂದುತ್ವವನ್ನು ಸ್ಥಾಪಿಸುವುದಕ್ಕಾಗಿ ಕುಮಾರಿಲ ಭಟ್ಟ ಎನ್ನುವ ಬೌದ್ಧ ಆಚಾರ್ಯರನ್ನ ವಾದದಲ್ಲಿ ಸೋಲಿಸಿ ಅವರು ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಅದು ಸಂಸ್ಥಾನ ಅನ್ನುವ ಹೆಸರನ್ನು ಪಡೆಯಿತು ಅನ್ನೋದನ್ನು ನಾವು ಕಂಡುಕೊಂಡಿದ್ದೇವೆ. ನಂತರ ಶೈವ ಶಂಕರಾಚಾರ್ಯರಿಂದ ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ಮಧ್ವಾಚಾರ್ಯರು ಉಡುಪಿಯಲ್ಲಿ ಮಠವನ್ನ ಕಟ್ಟಿದ್ದಾರೆ. ಅಗತ್ಯ ಇದೆ. ಆವಾಗ ಬಂಟ ಸಮುದಾಯ ಇತ್ತು. ಆವಾಗ ಇವ್ರು ಯಾರು ಕಟ್ಟಿಕೊಳ್ಳದ ಮಠ ಈವಾಗ ಯಾಕೆ ಅಂತ ಕೇಳಿಕೆ ಪ್ರಶ್ನೆ ಕಟ್ಟಿದ್ದು 12ನೇ ಕಟ್ಟಿದ್ದು. ಗುತ್ತಿನ ವ್ಯವಸ್ಥೆ ಮಾತ್ರ ಪ್ರಧಾನ ಕುಟುಂಬವನ್ನು ಒಂದು ಶತಮಾನ ಹಿಂದಕ್ಕೆ ಕೊಂಡೋಗುವಂತ ಕೊಂಡೋಗಿ ನಾನು ಅಲ್ಲಿ ಇರ್ತೇನೆ ಅಂತ ಹೇಳಿಲ್ಲ. 21ನೇ ಶತಮಾನ ಇದು. ಅಲ್ಲಿ ಬಂಟು ಸೇರುವುದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲಲ್ಲ. ಸೇರೋನು ಸೇರ್ಲಿ, ನಮ್ಗೆ ಗುರು ಬೇಕನ್ನೋರು ಬೇಕೇ ಇರ್ಲಿ, ಎಲ್ರೂ ಬೇಕು ಅಂತ ಇಲ್ಲಿ ಯಾರು ಡಿಮಾಂಡ್, ಅವ್ರು ಯಾರು ಅವ್ರನ್ನ ಗುರು ಅಂತ ಸ್ವೀಕಾರ ಅವ್ರು ಸ್ವೀಕರಿಸ್ಲಿ, ತಪ್ಪೇನಿದೆ? ಯಾರು ತಪ್ಪು ಹೇಳಿದ್ದಾರೆ ನೋಡಿ. ಅವರು ಬೆಜ್ಜವಳ್ಳಿ ಅವರು ಸಂತೋಷ ಶೆಟ್ಟಿ ಆತರ ಮಾತಾಡುದು ತಪ್ಪೇ. ಅವರು ಏನೋ ಒಂದು ದೀಕ್ಷೆ ತಗೊಂಡಿದ್ದಾರೆ, ಅವರಿಗೆ ಒಂದು ಗೌರವ ಇದೆ, ಅದು ಯಾರೇ ವ್ಯಕ್ತಿ ಆಗಿರ್ಲಿ. ಸರ್, ಇದು ವ್ಯಕ್ತಿ ಪೂಜೆ ಅಲ್ಲ. ವ್ಯಕ್ತಿ ಪೂಜೆ ಬಂಟರು ಮಾಡುವವರಲ್ಲ. ಬೇಡ, ವ್ಯಕ್ತಿ ಬಂದು ಬಂಟ ಸಮಾಜದಲ್ಲಿ ಯಾವುದೋ ಒಂದು ವಿವಾದಕ್ಕೊಳಗಾಗುದು ಬೇಡ. ಒಬ್ಬೊಬ್ಬ ವ್ಯಕ್ತಿ ಈಗ ಇವರು ಒಂದು ವಿಚಾರ ಹೇಳಿದ್ದಾರೆ, ನಮ್ದು ಎಂತ ರಾಮ ಇದು ಅಂತ ಕೆಲವರು ವಿರೋಧ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಇದ್ರೆ ಇನ್ನು ಈ ಟಿವಿ ಸಾಕಾಗ್ಲಿಕ್ಕಿಲ್ಲ. ರಾಮನ ಕಾಲವೇ ಬೇರೆ, ನಮ್ಮ ಕಾಲ ಬೇರೆ ಅಂತ ಹೇಳಿದವ ನಾನು. ನಾನೇ ಕೇಳಿದ್ದೇನೆ, ಇವ್ರು ಹೇಳಿದ ಮಾತು ನನ್ಗೊಂದೆರಡು ಜನ ಹೇಳಿದ್ದಾರೆ. ಆದ್ರೆ ಚರ್ಚೆ ಮಾಡ್ಲಿಕ್ಕೆ ಆಸ್ಪದ ಇಲ್ಲ. ಯಾಕೆ ಗೊತ್ತಾ, ಅದು ಅವಶ್ಯಕತೆ ವಿಷಯ ಇಲ್ಲ. ಇವತ್ತು ಏನೋ ಅವರು ಮಾಡೋ ಅವರೊಂದು ಬಾರ್ಕೂರ್ ಸಂಸ್ಥಾನದಲ್ಲಿ ಬಂಟರು ಸೇರಿ ತಮ್ಮ ಗುರುಗಳು ಅಂತ ಅವರನ್ನು ಸ್ವೀಕರಿಸಿದ್ರೆ ಅದರಲ್ಲಿ 1,000 ಜನದಲ್ಲಿ 300 ಜನ ಬೇಡ ಅಂತ ಹೇಳೋರು 700 ಜನ ಹೋದ್ರೆ ತಪ್ಪೇನಿದೆ? ವೈಷ್ಣವ ಗುರುಗಳ ಬಗ್ಗೆ ಹೇಳಿದಿರಿ, ಮತ್ತೆ ನಮ್ಗೆ ಇಷ್ಟವರೆಗೆ ಅವ್ರು ಹೇಳಿದ್ರು ಏನೋ ಇರ್ಲಿಲ್ಲ. ಈಗ ಎಲ್ಲ ಬದಲಾವಣೆ ಆಗ್ತಾ ಇದೆ ನಮ್ಮಲ್ಲಿ. ಬಂಟರಲ್ಲಿ ಇವಾಗ ನಮ್ದು ಮೊದಲೆಲ್ಲ ನಾವು ಕೂಡುಗಟ್ಟಿದ ಜನಾಂಗ, ನಾವೀಗ ಬೇರೆ ಆಗಿ ಫ್ಲಾಟ್ ಅಲ್ಲ ಅಲ್ಲಿ ಇಲ್ಲಿ ಜನಿಸ್ತಾ ಇದ್ದೇವೆ. ನಮ್ಮಲ್ಲಿ ಎಲ್ಲಾ ರೀತಿಯಲ್ಲಿ ಬದಲಾವಣೆ ಆಗಿದೆ, ಅದು ಒಂದು ಬದಲಾವಣೆ ಆಗ್ಲಿ.
Yes, sir. ಯಾರಿಗೆ ಲೋಪದೋಷ ಇದೆ ಅವರು ಕ್ರೋಢೀಕರಿಸುವಲ್ಲಿ ಏನಾದ್ರೂ ಲೋಪ ಆಗಿದೆಯಾ ಅದ್ರ ಬಗ್ಗೆ ಮಾತಾಡುವ, ಅಂದ್ರೆ ಅವ್ರು ಎಲ್ಲಿ ದಾರಿ ತಪ್ಪಿದ್ದಾರೆ ನೋಡುವ, ಅದನ್ನು ಬಿಟ್ಟು ಇಲ್ಲದ ವಿಚಾರ ಚರ್ಚೆ ಹಾಕಿ. ಇಲ್ಲಿ ಪ್ರಶ್ನೆ ಇರುವಂತದ್ದು ಅದೇ. ಬಂಟ ಸಮುದಾಯದ ಕೌಟುಂಬಿಕ ನೋಡಿ, ಅವರು ಬಂಟ ಸಮಾಜ ಅವ್ರದ್ದು ಗುರುಗಳು ಅಂತೇಳಿ ಗೌರವ ನಮ್ಗಿದೆ, ಇನ್ನೂ ಇದೆ. ಇರ್ಬೋದು ಬಂಟ ಸಮಾಜ ಅಂತ ಹೇಳೋಕೆ ಬಂಟ ಸಮಾಜ, ನಾನೊಬ್ಬ ಬಂಟ ಹೇಳಿದ್ರೆ ನೀವು ಬಂಟ ಅಲ್ಲ ಅಂತ ಹೇಳುದು ಹೇಗೆ? ಒಬ್ರಲ್ಲ ಬಂಟರ ಬಂಟ ಸಮಾಜ ಅಂದ್ರೆ ನೀವು ಹೇಳಿದ್ರು ಸಮಾಜ ಆಗಿದೆ, ನಾನು ಹೇಳಿದ್ರು ಸಮಾಜನೇ. ನೋಡಿ, 100 ಜನನು ಸಮಾಜನೇ, 25 ಮಂದಿ ಸಮಾಜನೇ, ಅದು ಸಮಾಜ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಈಗ ನೀವು ಬಂಟ ಸಮಾಜದವರೇ, ನಾನು ಬಂಟ ಸಮಾಜದವನು. ಒಟ್ಟು ಬಂಟ ಸಮುದಾಯದಲ್ಲಿ ಸರ್ಕಾರ ಲೆಕ್ಕ ಹಾಕಿದ ಹಾಗೆ ಕರಾವಳಿಯಲ್ಲಿ ನೋಡಿ, ಅವರು ಮಾಡಿದ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ. ನೋಡಿ, ಇವರು ಮಾತಾಡೋ ವಿಚಾರ ವೈಯಕ್ತಿಕ ವಿಚಾರ ಇರ್ಬೋದು, ನಾನು ಅವರು ಚಿಂತನಶೀಲರಾಗಿ ಮಾಡ್ತಾ ಇದ್ದಾರೆ. ನಾನು ಸಮಾಜಮುಖಿಯಾಗಿ, ನಾವು ಸಮಾಜಮುಖಿಯಾಗಿ ವಿಚಾರಗಳನ್ನು ಮಾತಾಡುವವರು, ಸಮಾಜಮುಖಿ ಕೆಲಸ ಮಾಡುವವರು. ವ್ಯಕ್ತಿ ಬಗ್ಗೆ ನಾವೇನು ಇವತ್ತು ಮಾಧ್ಯಮದಲ್ಲಿ ಮಾತಾಡಿ ನಮ್ಗೇನು ಆಗ್ಬೇಕಂತ ವಿಚಾರದಲ್ಲಿ ಬರ್ಲಿಲ್ಲ, ನಾವು ತಪ್ಪು ಸಂದೇಶವನ್ನು ಕೊಡ್ಲಿಕ್ಕೆ ಬರ್ಲಿಲ್ಲ. ಅವರು ಒಂದು ಸಿಮಿಷನ್ ಟೈಮ್ ಕೊಡಿ, ಅವರು ಒಳ್ಳೆ ವಿಚಾರವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ನಮ್ಮಲ್ಲಿ ತೀವ್ರ ಬಡತನದವರು ಇದ್ದಾರೆ, ಮದುವೆ ಆಗದವರು ಹಲವು ಮಂದಿ ಇದ್ದಾರೆ, ವಿದ್ಯಾರ್ಜನೆಗೂ ತುಂಬಾ ನಮ್ಮ ಬಣ ಸಂಘಗಳು ಹಲವಾರು ಸಹಕಾರ ನಮ್ಮ ಸಂಘವು ಮಾಡ್ತಾ ಇದೆ, ಇವತ್ತು ಹಲವಾರು ಸಂಘಗಳು ಮಾಡ್ತಾ ಇದೆ, ಅದು ಬೇರೆ ವಿಚಾರ. ಆದ್ರೂ ಅದನ್ನು ಕ್ರೋಢೀಕರಿಸಿ ಒಂದು ಎಲ್ರಿಗೂ ಸಹಕಾರ ಸಹಾಯ ಆಗುವಾಗೆ ಮಾಡುವ ಎಂಬ ಚಿಂತನೆಯಲ್ಲಿ ಹೊರಟಿದ್ದಾರೆ. ಅದನ್ನು ನಾವು ಬೆಂಬಲಿಸಬೇಕು ಹೊರತು ಅದನ್ನು ವಿರೋಧಿಸುವುದಲ್ಲ. ಅದು ಮಠ ಕಟ್ಟಿದೆ, ಏನ್ ತಪ್ಪಿದೆ? ಅಲ್ಲ, ಅವರು ಮಠ ಬಂಟರ ಮಠ ಅಂತ ಕಟ್ಟಲಿಲ್ಲ, ಕಟ್ಟುವುದೂ ಇಲ್ಲ. ನೋಡಿ, ಅದು ಮಠ ಅಂತ ನಾವು ಸ್ವೀಕರಿಸುವೆ, ಅದು ಮಠ ಅಲ್ಲದಿದ್ರು ನಾನು ಮಠ ಅಂತ ಹೇಳ್ತೀನಿ, ಅದು ಬೇರೆ ವಿಚಾರ. ಅವರು ಬಾರ್ಕೂರು ಸಂಸ್ಥಾನ ಅಂತೇಳಿ ಮಾಡುವವರು, ಬಾರ್ಕೂರು ಸಂಸ್ಥಾನ ಮಾಡ್ಲಿ, ಮಠ ಕಟ್ಲಿ, ಅಲ್ಲಿ ಇವಾಗ ನೋಡಿ ಸ್ವಾಮಿ, ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ. ನೀವು ಅಲ್ಲಿಗೆ ಹೇಳಿದ್ರೆ ದೈವ ಅದು ಇದು ಅಂತ ಹೇಳಿದ್ರಿ, ಕರೆಕ್ಟ್. ಆ ದೈವಗಳೀಗ ಎಲ್ಲ ಪುನರ್ಜೀವನ ಸ್ಥಿತಿಯಲ್ಲಿ ಇಲ್ಲ, ಎಲ್ಲ ಅಸ್ತವ್ಯಸ್ತ ಆಗಿ ಮೂಲೆ ಗುಂಪಾಗಿದೆ. ಒಬ್ಬೊಬ್ಬರ ಮನೆಯಲ್ಲಿ ಇರಬಹುದು, ನಿಮ್ಮ ಮನೆಯಲ್ಲಿ ನಿಮ್ಗೆ ಕಷ್ಟ ಬರ್ತದೆ, ನನ್ನ ಮನೆಯಲ್ಲಿ ನನ್ ಕಷ್ಟ ಇದೆ, ಅವರವರ ಕಷ್ಟ ಅವರವರಿಗೆ ಗೊತ್ತಿದೆ. ಅವರು ಏನೋ ಆ ವಿಚಾರದಲ್ಲಿ ಅದನ್ನೆಲ್ಲ ಅದಕ್ಕೊಂದು ಜೀರ್ಣೋದ್ಧಾರ ಮಾಡಿ ಅದಕ್ಕೊಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡುವ, ಅಲ್ಲಿ ಕೈ ಮುಗಿಲಿ ಬರುವವರು ಎಲ್ಲರ ಮನೆಯ ದೈವವನ್ನು ಕೊಂಡೋಗಿ ಅಲ್ಲಿ ಇಡುವ ಅಂತ ಎಲ್ಲಿ ಹೇಳಿದ್ದಾರ? ಇವರಿಗೆ ಹೇಳಿದ್ರು, ಹೇಳಿ ನನ್ನ ಮನೆ ನನ್ನ ದೈವ ಅಲ್ಲಿ ಹೋಗುತ್ತಾ? ಪತ್ರಿಕೆಯಲ್ಲಿ ಬಂದಿದೆ, ಒಪ್ಪಿಕೊಂಡ್ರಿ, ವೆರಿ ಗುಡ್. ನಾನು ಅವ್ರು ಎಲ್ಲಿ ಹೇಳಿಲ್ಲ ಅವರು ಹೇಳಿದ್ರು ಅಲ್ಲಿ ಇದ್ದ ದೈವಗಳು, ಅಲ್ಲಿ ಸುಮಾರು 250 ದೈವಗಳಿವೆ, ಅದನ್ನು ನಾನು ಅಲ್ಲಿ ಇದು ಮಾಡಿ ಬಂಟ್ರಿ ಏನೆಲ್ಲ ಆಗ್ತಾ ಇದೆ ಆ ತರ ಅಲ್ಲಿ ಮಾಡುವ ಅಂತ ಹೇಳಿ ಮಾಡಿದ್ದಾರೆ. ಕೇಸರಿಯವರೇ, ನನಗೆ ಒಂದ್ ನಿಮಿಷ ನನಗೆ ಇಲ್ಲಿ ಒಂದು ವಿಚಾರ ಸ್ಪಷ್ಟ ಬೇಕಾಗಿರುವಂತದ್ದು. ನೀವು ಹೇಳ್ತಾ ಇರುವಂತದ್ದು ಬಂಟರ ಕೌಟುಂಬಿಕ ಮೌಲ್ಯಗಳು ಏನಿತ್ತು ಹಿಂದೆ ಇದ್ದದ್ದು, ಸರಿ ಅದು ಅಳಿತಾ ಇದೆ, ಅದು ಅದಕ್ಕೆ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ನಾವು ಅದೇ ರೀತಿ ಚರ್ಚೆ ಮಾಡ್ತಾ ಸರಿ ಮಾಡಬೇಕೇ ವಿನಃ ಮಠ ಪರಂಪರೆಯನ್ನು ಹುಟ್ಟು ಹಾಕುವಂತದ್ದು ಅದಕ್ಕೆ ಅವರು ತಿದ್ದಿ ಬುದ್ಧಿ ಹೇಳುವಂತ ಒಂದು ಸ್ಥಿತಿಯಲ್ಲಿ ಅವರು ಇದ್ದಾರೆ, ಅಂತವ್ರು ನಮ್ಗೆ ಬೇಕು. ಅಯ್ಯೋ ದೇವರೇ, ಬಂಟ ಕಮ್ಯುನಿಟಿ ಅವರ ಬೆನ್ನಿಗೆ ನಿಲ್ತದೆ ಅಂತ ನಿಮ್ಗೆ ಬಂಟ ಕಮ್ಯುನಿಟಿ ನಿಲ್ಲುವವರು ನಿಲ್ತಾರೆ, ಮತ್ತೆ ತನ್ನಷ್ಟಕ್ಕೆ ರಕ್ಷಿತ್ರ ನೀವು ಈ ವಾದವನ್ನು ಮಾಡಿದ್ರೆ ತರಲಿಕ್ಕೆ ಆಗುದಿಲ್ಲ. ರೈಯವರೇ, ನೀವು ಈ ವಾದವನ್ನು ಮುಂದೆ, ಈಗ ನನ್ನ ಕಡೆಗೆ ಎಲ್ಲರೂ ಇದ್ದಾರೆ ಅಂತ ಹೇಳಿ ಇವ್ರ ಕಡೆ ಎಲ್ಲರೂ ಇದ್ದಾರೆ ಅಂತ ಯಾರಿಗೆ ಹೇಳಲಿಕ್ಕೆ ಆಗುದಿಲ್ಲ. ರಕ್ಷಿತ್ರ, ಈ ವಾದವನ್ನ ನೀವು ಮುಂದಿಟ್ರೆ ನಾನು ಖಂಡಿತವಾಗಿಯೂ ಕ್ಷಮಾಪಣೆಯಲ್ಲಿ ಕೇಳ್ತೇನೆ. ಬಂಟ ಸಮುದಾಯಗಳು ಅಥವಾ ಬಂಟ ಮಾತ್ರ ಸಂಘದಿಂದ ಹಿಡಿದು ಬಂಟ ಸಮುದಾಯಗಳು ಸಂಘಗಳು ನಿಷ್ಕ್ರಿಯ ಆಗಿವೆ ಅಂತ ಅರ್ಥ ಆಗುತ್ತೆ. ಇವತ್ತು ಅತ್ಯುತ್ತಮವಾಗಿವೆ, ಕಾರ್ಯ ನಿಷ್ಕ್ರಿಯ. ಯಾಕೆ ನಿಷ್ಕ್ರಿಯ ಆಗಿಲ್ಲ? ಇವಾಗ ಒಂದು ಕಮಿಟಿ ಮಾಡಿದ್ದಾರೆ, 100 ಜನ ಇದ್ದಾರೆ, ಮಾತ್ರ ಸಂಘ ಸರಿ ಇದೆ, ಸರಿ ಇದೆ, ನೀವೆಲ್ಲ ಹೇಳ್ತಿರಲ್ಲ, ನಮಗೆ ಇನ್ನೊಂದು ಜನ ಬೇಡ. 108 ಜನ ಕಮಿಟಿಯಲ್ಲಿ ಒಳ್ಳೆ ವಿದ್ಯಾರ್ಥಿ. ಯಾಕೆ ಕಮಿಟಿ ಮಾಡಿದ್ರಲ್ಲಿ? ಕಮಿಟಿ ಬಂದ್ರೆ ಯಾರಿಗೆ ಗೊತ್ತು? ಏನಾದ್ರೂ ಮಾಡ್ಲೇಬೇಕು ಮಾಡಿದ್ದು ಅಂತ ಯಾರಿಗೆ ಗೊತ್ತು? ನೋಡಿ, ಬಸವೂರಿನವರು ಬಂದು ಬಾರ್ಕೂರ್ನಲ್ಲಿ ಸಂಸ್ಥಾನ ಕಟ್ಟುವ ವಿಚಾರವನ್ನು ಪತ್ರಿಕೆಗಳಲ್ಲಿ ಬಂದಾಗ ನಾನೇ ಪತ್ರಿಕೆಗೆ ಬರ್ದಿದ್ದೆ. ಇದು ನಿನ್ನೆ ವಿಚಾರ, ಬಸರೂರು ಸಂಸ್ಥಾನ ನಡೀತಾ ಇದೆ, ಬಸರೂರು ಸಂಸ್ಥಾನ ಹಾಳ್ಬಿದ್ದು ಹೋಗ್ತಾ ಇದೆ. ನೀವು ಅದನ್ನ ಸರಿಪಡಿಸಿ ಬಾರ್ಕೂರು ಸಂಸ್ಥಾನ ಅಲ್ಲ ಅನ್ನೋದನ್ನ 3 ವರ್ಷದ ಮೊದಲು ನಮ್ಮ ಒಳ್ಳೆ ಒಕ್ಕೂಟದ ಅಧ್ಯಕ್ಷರಾದ ಅಜಿತ್ ರೈ ಅವರ ಮನೆಯಲ್ಲೇ ಈ ಸಭೆ ನಡೆದಿದೆ, ನಾವು ಹೋಗಿದ್ದೇವೆ ಅವರ ನೇತೃತ್ವದಲ್ಲಿ.
ಹಾಗಾದ್ರೆ ಅವ್ರು ಮುಂದುವರಿಲಿಲ್ಲ ಅಂತ ಕಾಣುತ್ತೆ. ಯಾರು ಹಾಗಾದ್ರೆ ಮುಂದುವರೆದಿಲ್ಲ ಅಲ್ಲ, ಅವರು ಹೋದಕರ ನಾವು ಅವರೊಟ್ಟಿಗೆ ಬೆಂಬಲಕ್ಕೆ ಅಲ್ಲ, ವರ್ಲ್ಡ್ ಬಂಟ್ ಅಸೋಸಿಯೇಷನ್ ಅವರು ತಮ್ಮ ಸೋಲನ್ನು ಒಪ್ಪಿಕೊಂಡು ಇನ್ನೊಬ್ಬ ನಾಯಕನನ್ನ ಸೃಷ್ಟಿ ಮಾಡ್ತಾರೆ ಅಂತ ಆದ್ರೆ ಅವ್ರ ಸೋಲನ್ನು ಅವರೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವೇ ಹೇಳ್ಬೇಕು. ನೋಡಿ, ಒಂದೇ ಮಾತು ಹೇಳ್ತೇನೆ, ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಬಂಟ ಸಮುದಾಯ ಏನು, ಬಂಟ ಸಮುದಾಯವನ್ನ ನಿಜವಾದ ಚಾರಿತ್ರಿಕ ನೆಲೆಯಲ್ಲಿ ಹೇಗೆ ನೋಡ್ಬೇಕು ಅನ್ನೋದನ್ನ ನಮ್ಮ ಮಾತೃ ಸಂಘ ಪುಸ್ತಕ ಪ್ರಾಧಿಕಾರದವರ ಬಳಿಗೆ ಹೋಗಿ ಬಂಟ ಮೂಲಗಳನ್ನು ಹುಡುಕುವುದಕ್ಕೆ ಸಂಶೋಧಕರನ್ನು ಗುರುತು ಮಾಡಿ ಸುರೇಂದ್ರ ರಾವ್ ಅಂತಹ ಮೇಧಾವಿಯನ್ನು ಗುರುತಿಸಿ ಪುಸ್ತಕವನ್ನು ಬರೆಸಿದೆ. ಇವತ್ತು ಇಂದಿರಾ ಹೆಗ್ಗಡೆಯವರು ಆ ಬಂಟ ಒಂದು ಸಮಾಜ ಅಧ್ಯಯನ ಅನ್ನುವಂತಹ ಅತ್ಯುತ್ತಮವಾದ ಪುಸ್ತಕವನ್ನು ಬರೆದಿದ್ದಾರೆ. ಬೇಕಾದಷ್ಟು ಕೆಲಸ ಮಾಡಿದ್ದಾರೆ, ಬೇಕಾದ ಬಂಟ ಪ್ರತಿಷ್ಠಾನದಿಂದ ಬಿಡುಗಡೆ ಆಗಿದೆ, ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಅವರು. ಯಾರು ಮಾಡಿಲ್ಲ ಅಂತ ಹೇಳಿದ್ದಾರೆ, ಎಲ್ಲರ ಮಾಡ್ತಾ ಇದ್ದಾರೆ. ಇನ್ನು ಯಾಕೆ ಈಗ ಇನ್ನೊಬ್ಬ ನಾಯಕ ಯಾಕೆ ನಮ್ಗೆ ಅವಶ್ಯಕತೆ ಗುರುಗಳದ್ದು ಇದೆ. ಕೇಸರಿ ಅವರೇ, ಹೊರಟಿದ್ದೀರಿ, ಬಂಟ ಸಂಘದ ಬಗ್ಗೆ ಯಾರು ಮಾತಾಡಿದ್ದಾರೆ ನೋಡಿ, ಬಂಟ ಸಂಘಕ್ಕೆ ಮಾತಾಡಿದ್ದಾರೆ, ತರ್ತಾ ಇದ್ದೀರಾ. ಕೇಸರಿ ಅವರೇ, ಬಾರ್ಕೂರು ಸಂಸ್ಥಾನ ಅಂತ ಕಟ್ಟೋದಕ್ಕೆ ಹೊರಟಿದ್ದೀರಿ, ಸ್ಪಷ್ಟತೆ ತಗೊಳ್ಳಿ. ಬಂಟ ಕಮ್ಯುನಿಟಿಯ ದೊಡ್ಡ ಸ್ಟ್ಯಾಂಡ್ ಇರುವಂತದ್ದು ಉಡುಪಿ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಸ್ಟ್ಯಾಂಡ್ ಇದೆ. ಕುಂದಾಪುರ ಉಡುಪಿಯಲ್ಲಿ ದೊಡ್ಡ ಸ್ಟ್ಯಾಂಡ್ ಇದೆ. ಅಲ್ಲಿಂದ ದೊಡ್ಡ ಮಟ್ಟದ ವಿರೋಧ ಕೇಳಿ ಬರ್ತಾ ಇದೆಯಲ್ಲ, ಬಾರ್ಕೂರು ಬೇಡ ನಮಗೆ ಮಾತ್ರ. ಮೊನ್ನೆ ನಡೆದಂತ ಸಮಾವೇಶವನ್ನು ಬೆರಳೆಣಿಕೆ ಜನಗಳ ಲೆಕ್ಕ ನೀವು ಹೇಗೆ ಹೇಳ್ತೀರಾ? ಆಮೇಲೆ ಇನ್ನೂ ನೋಡಿ ಗೊಂದಲ ನೋಡಿ, ನಾವು 3 ಎಕರೆ ಜಾಗವನ್ನು ಅಲ್ಲಿ ತಗೊಂಡಿದ್ದೇವೆ ಸಂಸ್ಥಾನ ಕಟ್ಟಲಿಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಬಂಟರನ್ನ ಸರ್ಕಾರ ಲೆಕ್ಕ ಹಾಕಿದಾಗೆ 6.5 ಲಕ್ಷ ಜನ ನಾವು ಇಲ್ಲಿದ್ದೇವೆ. ಈಗ ಮೊನ್ನೆನ ಜನಗಣತಿಯ ಪ್ರಕಾರ ಇನ್ನೂ 50,000 ಜನ ಆಡ್ ಆಗಿದ್ದಾರೆ ಅಂತ. ವಿಶ್ವಮಾನ್ಯದಿಂದ ನೀವು ಒಟ್ಟು ಹಾಕಿದ್ರೆ 12 ಲಕ್ಷಕ್ಕೂ ಮಿಕ್ಕಿ ಜನ ಇದ್ದಾರೆ. ಒಪ್ಪಿಕೊಂಡೆ, ನನ್ನ ವಾದದಲ್ಲೇ ನೀವಿದ್ದೀರಿ. 13 ಲಕ್ಷ ಜನ, 13 ಲಕ್ಷ ಬಂಟರನ್ನ 3 ಎಕರೆ ಜಾಗದಲ್ಲಿ ತಂದು ಅವರ ಎಲ್ಲಾ ದೇವರನ್ನಲ್ಲಿ ಒಟ್ಟು ಹಾಕಿ ಅಲ್ಲಿ ಒಂದು ಮಠ ಕಟ್ಟಿ ಮಾಡಲು ಸಾಧ್ಯ. ನಮಗೆ ಸಾಕಾಗಿ ಇವಾಗ ಮತ್ತೆ ಇದು ಏನೋ ಒಂದು ವಿಚಾರ ಹೇಳಿದ್ರು, ಯಾವುದೇ ಒಂದು ಸಮಾವೇಶ ಇರಲಿ 5 ಲಕ್ಷ ಜನ ಇದ್ರೆ 5 ಲಕ್ಷನೂ ಬರ್ತಾರಲ್ಲಿ. ಬಂದ್ರೆ ಏನ್ ಮಾಡ್ತೀರಿ? 3 ಎಕರೆ ಜಾಗದಲ್ಲಿ ನಾವು ಹಾಗಾಗಿ ಬಂಟರ ಸಂಘದ ಬಗ್ಗೆ ಗೊತ್ತಿಲ್ಲ, ಬಂಟ ಸಮುದಾಯದ ಬಗ್ಗೆ ಗೊತ್ತಿಲ್ಲ. ಹೇಗೆ ಮಾಡ್ಬೇಕು ಅಂತ ಮೊದಲೇ ಚಿಂತನೆ ಮಾಡಿ ಸಾವಿರಾರು ದೈವಗಳಿವೆ. ನನಗೆ ನಿಮ್ಮ ಕಡೆಯಿಂದ ಒಂದು ಸ್ಪಷ್ಟನೆ ಬೇಕು. ಬಹುಶಃ ಒಂದು ಮಾತು ಇರುವಂತದ್ದು, ಬಹುಶಃ ಈ ಮಠ ಪರಂಪರೆಯನ್ನ ಕಟ್ಟಬೇಕು ಅಂತ ಅದನ್ನ ಸಮರ್ಥಿಸಿಕೊಳ್ಳುವವರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ವೈದಿಕ ಪರಂಪರೆಯ ಹೊಡೆತಕ್ಕೆ ಸಿಕ್ಕಿ ಬಂಟ ಕಲ್ಚರ್ ಏನಿದೆ ಇದು ಅಳಿತಾ ಇದೆ, ಬಂಟ ಕಲ್ಚರ್ ದೂರ ಹೋಗ್ತಾ ಇದೆ. ಇದಕ್ಕಾದ್ರೂ ಬಂಟ ಪರಂಪರೆ ಬಂಟ ಸಮುದಾಯಕ್ಕೆ ಬೇಕು, ಗೈಡ್ ಮಾಡೋದಕ್ಕಾದ್ರೂ ಬೇಕು ಬಂಟ ಕಮ್ಯುನಿಟಿಗೆ. ಎಂತ ಮಾತಾಡಿದ್ರಿ? ವೈದಿಕ ಪರಂಪರೆಯನ್ನ ವಿರೋಧಿಸುವುದಕ್ಕೆ ನಾವು ವೈದಿಕರ ವೇಷವನ್ನ ಹಾಕೊಳ್ಬೇಕಾ? ನನ್ನ ಪ್ರಶ್ನೆ ಇದು. ನೋಡಿ, ಈಗ ನೀವು ಯಾವ ಪರಂಪರೆಯನ್ನು ವಿರೋಧಿಸ್ತಾ ಇದ್ದೀರಿ, ಆ ಪರಂಪರೆಯಲ್ಲಿರುವಂತಹ ಮಠ, ಆ ಪರಂಪರೆಯಲ್ಲಿರುವಂತಹ ವೇಷಭೂಷಣಗಳು, ಆ ಪರಂಪರೆಯಲ್ಲಿರುವಂತಹ ಯಾವ ನಮ್ಮ ಉಪನಯನ ಮುಂತಾದ ಸಂಸ್ಕಾರಗಳು, ಇವುಗಳ ಒಂದು ರೂಪ ಸ್ವರೂಪ ಇದೆ. ಅಲ್ಲಿ ಕಾವಿಗೊಂದು ಮಹತ್ವದಾದ ಸ್ಥಾನ ಇದೆ. ಇಲ್ಲ ನೋಡಿ, ಈ ಸಂಸ್ಕೃತಿಗೆ ನಾವು ಹೋಗ್ತಾ ಇದ್ದೇವಲ್ಲ, ಯಾವುದನ್ನ ಬೇಡ, ಪುರೋಹಿತಶಾಹಿ ಬೇಡ, ವೈದಿಕ ಧರ್ಮ ಬೇಡ ಅಂತ ಹೇಳ್ತಾ ಇದ್ದೇವೆ ನಾವು ಕ್ಷತ್ರಿಯರು, ಅದೇ ಧರ್ಮಕ್ಕೆ ಈಗ ಆ ರೂಪದಲ್ಲಿ ಹೋಗ್ತಾ ಇದ್ದೇವಲ್ಲ, ಆ ವೇಷ ಮಾಡ್ತಾ ಇದ್ದೇವಲ್ಲ, ಪಾದ ಪೂಜೆ ಅಂತಹ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಸರಿ ಅಲ್ವಾ? ಈಗ ನೀವು ಹೇಳ್ತಂದ್ರೆ ವೈದಿಕ ಪರಂಪರೆಗೆ ನಾವು ಸಹ ಹೋಗುವಂತದ್ದು ಸರಿಯಲ್ಲ. ನಾನು ಕೇಳುವಂತದ್ದು, ನಾಳೆಯ ದಿನ ಬಂಟ ಕಲ್ಚರ್ ಅನ್ನೇ ಪ್ರತಿಪಾದಿಸುವಂತ ಕೆಲಸ ಆ ಸಂಸ್ಥಾನದಿಂದ ಆದ್ರೆ ಒಪ್ಪಿಕೊಳ್ಳುವಂತದ್ದು ಅಲ್ಲ. ಬಂಟ ಸಮುದಾಯ ಸೋತಿದೆ ಅನ್ನೋದನ್ನ ನೀವು ಯಾಕೆ ಹೇಳ್ತೀರಿ? ಬಂಟ ಕಲ್ಚರ್ ಅನ್ನೋದನ್ನ ನೀವು ಯಾವುದು ಅಂತ ಮುಂದಿಡಿ. ಯಾವುದು ಮದುವೆಗಳಿಗೆ ವೈದಿಕರ ಪ್ರವೇಶ ಆಗ್ತಾ ಇದೆ, ಇವತ್ತು ವೈದಿಕರ ಪ್ರವೇಶ ಆಗ್ತಾ ಇಲ್ಲ, ಸ್ವಾಮಿ ಪ್ರವೇಶ ಆಗಿ ಪಾದ ಪೂಜೆ ಕಾಣಿಕೆ ಆಗ್ತಾ ಇದೆ. ನಾನು ಕಣ್ಣಾರೆ ನೋಡಿದ ಪ್ರಸಂಗ ಹೇಳ್ತೇನೆ. ಒಕ್ಕೋಡಿಯಲ್ಲಿ ಒಬ್ಬರ ಮನೆ ಒಕ್ಕಲು ಪ್ರವೇಶಕ್ಕೆ ಸ್ವಾಮೀಜಿಯವರು ಹೋಗಿ ಪಾದ ಕಾಣಿಕೆಯನ್ನು ಸ್ವೀಕರಿಸಿ ಹಣ ಒಟ್ಟು ಮಾಡಿದ್ದಾರೆ. ಖಂಡಿತವಾಗಿ ಬೇರೆ ಸ್ವಾಮಿ ಯಾರೂ ಬರ್ಲಿಲ್ಲ ಸರ್, ಯಾರೂ ಬರ್ಲಿಲ್ಲ, ನನಗೆ ಗೊತ್ತಿದ್ದ ಹಾಗೆ ಇಲ್ಲ, ನನಗೆ ಗೊತ್ತಿಲ್ಲ. ಆಮೇಲೆ ನೋಡಿ, ಇದು ಕಣ್ಣಾರೆ ನಾನು ಕಂಡಂತಹ ದೃಶ್ಯ. ಹೌದಾ? ಈಗ ಪಾದ ಪೂಜೆ ನೀವು ವೈದಿಕ ಧರ್ಮ ಬೇಡ ಅನ್ನೋದಾದ್ರೆ, ಈಗ ನಮ್ಮ ಸಂತೋಷ್ ಗುರು ಸ್ವಾಮೀಜಿ ಅವರಿಗೆ ನಾಳೆ ಪಾದ ಪೂಜೆ ಮಾಡದಿದ್ರು ಅವ್ರು ನಾನು ಮಾಡಿ ಅಂತ ಹೇಳಿ ಹೇಳಿಲ್ಲ, ನಾವು ಕಳಿಸಿದ್ದೇವೆ, ಪಾದ ಪೂಜೆ ಮಾಡಿಲ್ಲ. ನಾನೊಂದು ಇಲ್ಲಿ ಒಂದು ವಿಚಾರವನ್ನು ನಿಮ್ಮಲ್ಲಿ ಪ್ರಸ್ತಾಪ ಮಾಡಬೇಕು. ಸುರೇಂದ್ರ ಶೆಟ್ಟರ್, ಒಂದು ನಿಮಿಷ.
ನನಗೆ ಗೊತ್ತಿರುವ ಹಾಗೆ ನನ್ನ ವೈಯಕ್ತಿಕವಾಗಿ ನನ್ನ ತಂದೆಯ ಮೂಲ ಮನೆಯಲ್ಲಿ ಇವತ್ತಿಗೂ ಕೂಡ ಒಂದು ಕಲ್ಚರ್ ಇದೆ. ಇದೆ. ಅಲ್ಲಿಯ ವ್ಯಕ್ತಿ ಆ ಒಂದು ಇನಿಷಿಯೇಟ್ ತಗೊಳ್ಳುವಂತ ಗುರುಕಾರ ಅಂತ ಏನು ಹೇಳ್ತಾರೆ, ಆತ ಇವತ್ತಿಗೂ ಜನಿವಾರ ಹಾಕಿ ಬ್ರಹ್ಮಚಾರಿಯಾಗಿ ಇಡೀ ಕುಟುಂಬವನ್ನ ಗೈಡ್ ಮಾಡ್ತಾ ಇದ್ದಾರೆ. ಅಂತ ಒಂದು ಕಲ್ಚರ್ ಇರುವಂತ ಬಂಟ ಕಮ್ಯುನಿಟಿ ಒಂದು ಮಠ ಪರಂಪರೆಯನ್ನು ಹುಟ್ಟು ಹಾಕುವಂತದ್ದು ಯಾಕೆ ಅನ್ನುವಂಥದ್ದು ಯಾಕೆ ನಮ್ಮನ್ನೊಂದು ಗುತ್ತಿನ ಮನೆ ಇದೆ, ಇದೆ. ಅಲ್ಲಿ ಇದೆ. ಈಗ ಯಾಕಾಗಿಬೇಕು ಯಾಕಾಗಿಬೇಕು ನಮ್ಮಲ್ಲಿ ತಪ್ಪು ದಾರಿಗೆ ಹೋಗುವಾಗ ಈಗಿನ ಕಾಲದಲ್ಲಿ ನಮ್ದು ಕೆಲವೊಂದು ಬದಲಾವಣೆಗಳಾಗಿದೆ, ಆಗಿದೆ ಇಲ್ವಾ? ಎಸ್, ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಂಟ ಸಂಸ್ಥಾನ ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು.